ವಿಟ್ಲ ಪೊಲೀಸ್ ಠಾಣಾ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾದ ಹಿನ್ನೆಲೆಯಲ್ಲಿ ವಿಟ್ಲದ ವರ್ತಕರು ಹಾಗೂ ನಾಗರಿಕರು ಕರೆ ನೀಡಿದ್ದ ಮಧ್ಯಾಹ್ನ ಬಳಿಕದ ವಿಟ್ಲಪೇಟೆ ಲಾಕ್ಡೌನ್ ಸಂಪೂರ್ಣವಾಗಿ ಯಶಸ್ವಿಯಾಗ್ತಾ ಇದೆ. ವಿಟ್ಲ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ನಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಸಿಬ್ಬಂದಿ ಇತರರ ಜೊತೆ ಸಂಪರ್ಕ ಮಾಡಿರುವ ಬಗ್ಗೆ ಬೆಳಕಿಗೆ ಬಂದಿತ್ತು. ಬಳಿಕ ವಿಟ್ಲ ಠಾಣೆಯನ್ನ 48 ಗಂಟೆಗಳ ಕಾಲ ಸೀಲ್ ಡೌನ್ ಮಾಡಲಾಗಿತ್ತು. ಹಲವು ಮಂದಿಯನ್ನ ಕ್ವಾರಂಟೈನ್ನಲ್ಲಿ ಕೂಡ ಇರಿಸಲಾಗಿದೆ. ಇನ್ನು ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ವಿಟ್ಲದ ವರ್ತಕರು ಹಾಗೂ ನಾಗರಿಕರು ಸಭೆಯನ್ನ ನಡೆಸಿ ವಿಟ್ಲಪೇಟೆಯನ್ನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ತೆರೆಯುವುದಕ್ಕೆ ಹಾಗೂ ಮಧ್ಯಾಹ್ನದ ಬಳಿಕ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡುವಂತೆ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ರು. ಅದರಂತೆ ವಿಟ್ಲಪೇಟೆಯ ಎಲ್ಲ ವರ್ತಕರು ಲಾಕ್ಡೌನ್ಗೆ ಸಹಕಾರ ಕೊಟ್ಟಿದ್ದಾರೆ. ಮೆಡಿಕಲ್, ದಿನಸಿ, ಬಾಡಿಗೆ ವಾಹನಗಳ ಓಡಾಟ ಸಂಪೂರ್ಣವಾಗಿ ಲಾಕ್ ಆಗಿದೆ. ಖಾಸಗಿ ವಾಹನಗಳು ಮಾತ್ರ ಎಂದಿನ ಹಾಗೆ ತೆರಳುತ್ತಾ ಇದೆ. ಇನ್ನು ಜನರು ಕೂಡ ಅನಗತ್ಯವಾಗಿ ಪೇಟೆಗೆ ಆಗಮಿಸ್ತಾ ಇಲ್ಲ. ಇದರಿಂದಾಗಿ ಪೇಟೆ ಸಂಪೂರ್ಣವಾಗಿ ಲಾಕ್ ಆಗಿದ್ದು ಮಧ್ಯಾಹ್ನದ ಬಳಿಕ ಬಿಕೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ.